ರಾಜ್ಯದ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಅವರನ್ನ ವಜಾಗೊಳಿಸುವಂತೆ ಬಂದಿರುವಂತಹ ಆಗ್ರಹದ ಬಗ್ಗೆ ಶಿಕ್ಷಣ ಸಚಿವರಿಂದ ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಸಂಜೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಈ ಸಂದರ್ಭ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ರೋಹಿತ್ ಚಕ್ರತೀರ್ಥ ಅವರನ್ನ ಪಠ್ಯ ಪರಿಷ್ಕರಣೆ ಸದಸ್ಯತ್ವದಿಂದ ವಜಾ ವಿಚಾರದ ಬಗ್ಗೆ ಈಗಾಗಲೇ ಇದರ ಬಗ್ಗೆ ಶಿಕ್ಷಣ ಸಚಿವರಿಗೆ ವರದಿ ನೀಡಲು ಸೂಚನೆ ನೀಡಿದ್ದು, ನಾಳೆ ಶಿಕ್ಷಣ ಸಚಿವರು ವರದಿ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಈ ವರದಿಯ ಬಳಿಕ ಏನು ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ನಿರ್ಧಾರ ಮಾಡ್ತೇವೆ ಎಂದು ಅವರು ಹೇಳಿದರು. ಇನ್ನು ಮಳಲಿ ಮಸೀದಿಯ ವಿವಾದ ನ್ಯಾಯಾಲಯದ ಮುಂದಿರುವುದರಿಂದ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದರು. ನಾಳೆ ಹೋದ ತಕ್ಷಣವೇ ಒಂದು ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ವರದಿ ಆಧಾರದ ಮೇಲೆ ಮುಂದೆ ಏನು ಕ್ರಮ ತೆಗೆದುಕೋಬೇಕು ತೀರ್ಮಾನ ಮಾಡ್ತೀವಿ. ನಾಗೇಶ್ ಅವರು ಸಂಪೂರ್ಣವಾಗಿ ಎಲ್ಲ ಆಯಾಮಗಳ ಬಗ್ಗೆ ವಿವರವಾಗಿ ವಿಷಯಗಳನ್ನು ನಾನು ವರದಿ ಮುಖಾಂತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಆದಿತ್ಯ ತಿದ್ದೂರಿ ಸ್ವಾಮೀಜಿಯವರ ಹತ್ರ ಅವರು ಭೇಟಿಯಾಗಿದ್ದಾರೆ, ಕೆಲವು ವಿಷಯಗಳನ್ನು ಮಾತನಾಡಿದ್ದಾರೆ ಮತ್ತು ಕೆಲವು ಸತ್ಯಾಂಶಗಳನ್ನು ನಾನು ಸಂಪೂರ್ಣವಾಗಿ ವಿವರಿಸ್ತೇನೆ ದಾಖಲೆ ಸಮೇತವಾಗಿ ಅಂತ ಹೇಳಿದ್ದಾರೆ. ಅದು ಬಂದ ಮೇಲೆ ನಾವು ಮುಂದಿನ ಚಿಂತನೆಯನ್ನು ಮಾಡ್ತೀವಿ. Sir, the Malali Masjid, they have asked for a survey to be conducted today, sir. The advocates have demanded, just like Yanwapi, there should be a survey done on the Juma Masjid. See, the matter is in the court. And I think it is been postponed to 3rd. Since the matter is in the court, I don't want to comment on that. But let us wait for the court decision. Then we'll see. ಬಳಿಕ ಉಡುಪಿ ಜಿಲ್ಲೆಗೆ ತೆರಳಿದ ಸಿಎಂ ಬಸವರಾಜ ಬೊಮ್ಮಾಯಿ ಮಣಿಪಾಲದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದರು. ರಾಜ್ಯಸಭೆ ಚುನಾವಣೆಗೆ ಕರ್ನಾಟಕದಿಂದ ಪಕ್ಷ 3ನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನಲ್ಲಿ ಹಳೆ ಸ್ನೇಹಿತರಿದ್ದು 2ನೇ ಪ್ರಾಶಸ್ತ್ಯದ ಮತಗಳನ್ನು ಲೆಕ್ಕ ಹಾಕಿದಾಗ ನಮಗೆ ಸರಳ ಬಹುಮತ ಬರುವ ಸಾಧ್ಯತೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮೇಲ್ನೋಟದ ಲೆಕ್ಕಾಚಾರದಲ್ಲೇ ನಾವು ಗೆಲ್ತೇವೆ ಎಂಬ ವಿಶ್ವಾಸ ಇದ್ದು ಮುಂದೆ ಚುನಾವಣೆ ಇದೆ, ಏನೇನಾಗುತ್ತೆ ನೋಡೋಣ ಎಂದರು. ಇನ್ನು ಕಾಂಗ್ರೆಸ್ನಲ್ಲಿ ಜೆಡಿಎಸ್ನಲ್ಲಿರುವಂತಹ ಹಳೆಯ ಸ್ನೇಹಿತರೊಂದಿಗೆ ಇನ್ನೂ ಈ ಬಗ್ಗೆ ಮಾತುಕತೆ ಮಾಡಿಲ್ಲ ಎಂದರು. ಕುಂದಾಪುರ ಲವ್ ಜಿಹಾದ್ ಪ್ರಕರಣವನ್ನ ಗೃಹ ಇಲಾಖೆ ನೋಡಿಕೊಳ್ಳುತ್ತದೆ ಎಂದಿದ್ದಾರೆ. ಹೌದು, ಈಗ ಎಲ್ಲವೂ ಕೂಡ ಮೇಲ್ನೋಟಕ್ಕೂ ಕೂಡ ನಮ್ಮದು 32 ಇದೆ ಎಕ್ಸ್ಟ್ರಾ, JDS 32 ಇದೆ, ಕಾಂಗ್ರೆಸ್ಸು ಅದಕ್ಕಿಂತ ಕಡಿಮೆ ಇದೆ, ಪ್ಲಸ್ ನಮ್ಮ ಸೆಕೆಂಡ್ ಪ್ರಿಫರೆನ್ಸ್ ಜಾಸ್ತಿ ಆಗುತ್ತೆ. ಸೊ ಈಗಿನ ಮೇಲ್ನೋಟದ ಲೆಕ್ಕಾಚಾರದಲ್ಲೂ ಕೂಡ ನಾವು ಗೆಲ್ತೇವೆ. ಮತ್ತು ಇನ್ನು ಎಲೆಕ್ಷನ್ ಇದೆ, ಎಲೆಕ್ಷನ್ದಲ್ಲಿ ಏನೇನು ಬೆಳವಣಿಗೆ ಆಗ್ತದೆ ನೋಡೋಣ, ಕಾದು ನೋಡೋಣ. ಸ್ವಲ್ಪ ಮತ್ತೆ ಶಾರ್ಟೇಜ್ ಇದೆ ಅಲ್ಲ ಸರ್, JDS ಯಾರಿಂದ ತಗೊಳ್ತೀರಿ? ಅಲ್ಲಲ್ಲ, ಈಗ ಮೇಲ್ನೋಟಕ್ಕೆ ಈಗ ಶಾರ್ಟೇಜ್ ಇಲ್ಲ. ಸೆಕೆಂಡ್ ಪ್ರಿಫರೆನ್ಸ್ ಓಟೆಲ್ಲ ನಾವು ಕೌಂಟ್ ಮಾಡಿದಾಗ ನಮಗೆ ಸರಳವಾಗಿರುವಂಥ ಬಹುಮತ ಸಿಗುವ ಅವಕಾಶ ಇದೆ. ಇನ್ನು ಭಾಳಷ್ಟು ಜನ ಸ್ನೇಹಿತರು ಎಲ್ಲ ಕಡೆ ಇದ್ದಾರೆ, ನೋಡೋಣ. ಸರ್, ಎಲ್ಲಿ ನಿಮ್ಮ ಹಳೆಯ ಸ್ನೇಹಿತರೆಲ್ಲ ಇದ್ದಾರೆ JDS ಅಲ್ಲಿ? JDS ಅಲ್ಲಿ ಇದ್ದಾರೆ, ಕಾಂಗ್ರೆಸ್ ಅಲ್ಲಲ್ಲ, ಕಾಂಗ್ರೆಸ್ನಲ್ಲೂ ಇದ್ದಾರೆ, JDS-ಅಲ್ಲೂ ಇದ್ದಾರೆ, ಸ್ನೇಹಿತರಲ್ಲ ಎಲ್ಲ ಮಾತುಕತೆ ಮಾಡಿದ್ದೀರಾ ಸರ್? ಇಲ್ಲ, ಯಾರ ಹತ್ರ ಮಾತುಕತೆ ಮಾಡಿಲ್ಲ. ಇವತ್ತು ನಾಮಿನೇಷನ್ ಆದ ತಕ್ಷಣ ಸೀದಾ ಇಲ್ಲಿಗೆ ಬಂದಿದ್ದೇನೆ. ಪುಸ್ತಕ ಯಾವಾಗ ಕೊಡ್ತೀರಿ ಸರ್? ಈಗ ಇವತ್ತೇ ಆದೇಶ ಮಾಡಿದ್ದೇನೆ, ಕೂಡಲೇ ಪುಸ್ತಕ ಕೊಡೋ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಂದು ಅದಕ್ಕೆಲ್ಲ ಏನೇನು ಎಕ್ಸಾಮ್ಷನ್ಸ್ ಕೊಡಬೇಕೆಲ್ಲ ಕೊಟ್ಟು ಆದೇಶ ಮಾಡಿದ್ದೇನೆ. ಅತಿ ಶೀಘ್ರದಲ್ಲಿ ಕೊಡ್ತೀನಿ. ಕರಾವಳಿ ಭಾಗದಲ್ಲಿ ಲವ್ ಜಿಹಾದ್ ಪ್ರಕರಣ, ಕುಂದಾಪುರದಲ್ಲಿ ಒಂದು ಪ್ರಕರಣ ಆಯಿತು. ಸೊ ಪ್ರತ್ಯೇಕ ಅದಕ್ಕೊಂದು ಅದೆಲ್ಲ ಪೊಲೀಸ್ ಇಲಾಖೆ ನೋಡ್ಕೊಳ್ತಾರೆ.